ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಭವಸುರರ ನೊಡಗೊಂಡು ನಡೆತೌದು 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 ವೈಕುಂಠದಲ್ಲಿ ಹರಿ ಕಾಣದಿರಲು ವೈಕುಂಠಕ್ಕೆ ಬಂದ ಹರಿ ಕಾಣುತ್ತಾ ಇಲ್ಲ. ಬಳಿಕ ಕೈಲಾಸ ಕೈತರಲಾಗ ಪುರಘರನು ನಿಲಯದೊಳಗಿಲ್ಲದಿರುತ್ತೀರೇಗೆ ಕೈಲಾಸಕ್ಕೆ ಬಂದರೆ ಹರನು ಕಾಣುತ್ತಾ ಇಲ್ಲ. ಕಳವಳಿಸೆ ಬಳಿಕವರು ಕಳವಳಿಸೆ ಬಳಿಕವರು ಹರಿಗರು ತುಗಿರಾತ್ರಿಯೊಳಗಿರ್ಬೇಕಾದನವನು ಹರಿಗರದ ಪಾದಕ್ಕೆ ರಗಿ ಸಕಲರು ನನ್ನಿಂದಲೇ ವರವನ್ನು ಪಡೆದು ವರ ಮದಾನನಾಗಿ ಮೆರೆಯುತ್ತಾ ಇದ್ದಾನೆ. ಸಾಲದಕ್ಕೆ ನಾಲ್ಕು ನಡರಿ ಇಂದ್ರಾದಿ ಸುಮನಸರನ್ನು ದೆಸೆಗಿಡಿಸಿದ್ದಾನೆ. ಪಂಚಮಹಾಪಾತ್ರೆ ಸಗುತ್ತಾ ಇದ್ದಾನೆ. ಲೋಕ ಕಂಟಕನಾಗಿ ಮೆರೆಯುವಂತಹ ದುರುಳ ಮನುಷ್ಯನ ವಧೆಗಾಗಿ ನಿಮ್ಮಿಂದ ಸಹಾಯವನ್ನು ಯಾಚಿಸುತ್ತಾ ಇದ್ದೇನೆ. ನಾರ್ಯಾಕೃತಿ ತಳೆದು ಧರೆಗಿಳಿಗೆ ಸುರರು ಜಯ ಜಯ
ಶುದ್ಧಿಯೋಳಿಲ್ಲೋ ಪದವ ತಾಯೇ ನಮ್ಮರಿಗೋ ಅರುಣಿಸು ಅಭಯವ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಎಡೆಡೆಡೆ ಹರಿಗರತೆ ತಾಳಿ ಧೈರ್ಯವನ್ನು ನಮಗೆರುವ ಬೇಡಬಾರದೆ ಬಂದ ಕಷ್ಟವನ್ನು ಕೇಳಿಕೊಂಬೆ ನಾರಾಯಣ ಅಮ್ಮ ಬ್ರಹ್ಮ ಜನನಿ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿರಿ ಎದ್ದೇಳಿರಿ ಸದ್ಧೈರ್ಯವನ್ನು ತಾಳಿರಿ ನಿಮ್ಮಲ್ಲಿ ಅಡಕವಾಗಿರುವ ನನ್ನ ದಿವ್ಯ ಅಸ್ತಿತ್ವವನ್ನು ಹೊರಗಡೆ ವ್ಯಕ್ತ ಪ್ರಪಂಚದಲ್ಲಿ ಅವ್ಯಕ್ತಳಾದ ನನ್ನನ್ನು ಭಯ ಭಕ್ತಿ ಭಾವಗಳಿಂದ ಪ್ರಸನ್ನೀಕರಿಸಿಕೊಂಡಿದ್ದೀರಾ ಮಕ್ಕಳೇ ಮ್ಲಾನವದನರಾಗಿದ್ದೀರಿ ತನು ಕಂಪಿಸುತ್ತಾ ಇದೆ ಕಣ್ಣೀರು ಸುರಿಯುತ್ತಾ ಇದೆ ಕಷ್ಟ ಬಂತೆ ಯಾರಿಂದ ಬಂದ ಕಷ್ಟ ಯಾಕೆ ಬೋಣೆ ನಿರ್ಭೀತಿಯಿಂದ ತಿಳಿಸಿರಿ 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 ಮಾತೆ ಲಾಲಿಸು ಖಳಮಗಿಷನು ವಿಧಾನ ನಿಂದಿಗ ವರದ ಬಲದಿಗೆ ಹೌದಮ್ಮ ಜನನಿ ನಾರಾಯಣ ಮಾಲಿನಿಯ ಮಗನಾಗಿ ಪ್ರಪಂಚ ಮುಖದಲ್ಲಿ ಗುರುತಿಸಿಕೊಂಡು ಬಂದಂತಹ ಮಹಿಷಾನಾಮಕ ಆ ಅಜನನ್ನು ಭಜನೆಯ ಮೂಲಕ ಮೆಟ್ಟಿಸಿ ಬಹುವಿಧವಾದಂತಹ ವರಗಳನ್ನು ಪಡೆದು ತನ್ಮೂಲಕ ಪ್ರಮತ್ತನಾಗಿ ಲೋಕಮುಖದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ತಾಯಿ ಅಧರ್ಮದ ಪಥದಲ್ಲಿ ಮುಂದಕ್ಕೆ ಹೋಗುತ್ತಿರುವಂತಹವನು ತನ್ನ ಭುಜಬಲದಿಂದಲೇ ನಿಜ ಬಲದ ಭುಜಸಿರಿಯನ್ನು ತೋರಿ ಭೂಭುಜರನ್ನೆಲ್ಲರನ್ನು ಸೋಲಿಸುವುದರೊಂದಿಗೆ ಕೆಳಗಿನ ಪಾತಾಳ ಲೋಕಕ್ಕೂ ಹೋಗಿ ನಾಗಾದಿಗಳ ಹೆಡೆಯ ಮೇಲೆ ವರ್ಜಿಸಿ ತನ್ಮೂಲಕವಾಗಿ ಅಧರ್ಮದ ಬದಗೆ ಮತ್ತೊಂದು ಧ್ವಜವನ್ನಿಟ್ಟಿದ್ದಾನೆ ಅಷ್ಟು ಸಾಲದೆನ್ನಂತೆ ನಾಗಲೋಕವಾಸಿಗಳ ದುಃಖಕ್ಕೆ ಕಾರಣೀಕರ್ತನಾಗಿದ್ದಾನೆ ಅಮ್ಮ ನಾವೆಲ್ಲರೂ ಕೂಡ ಅವನ ನಡೆಗೆ ಮುಂದೇನೆನ್ನುವುದನ್ನು ತಿಳಿಯದಾಗದೆ ಹೋಗಿದ್ದೇವೆ ಅವನಾದರೂ ನಿರ್ಭೀತಿಯಿಂದ ಮುಂದಕ್ಕೆ ಹೋಗುತ್ತಾ ಇದ್ದಾನೆ ನಾವೆಲ್ಲ ಭೀತರಾಗಿದ್ದೇವಮ್ಮ ನಾಶವನ್ನು ಮಾಡಿ ನಮಗೆ ರಕ್ಷಣೆ ಮಹಿಷ ನಟ್ಟುಳಿ ಕಡುದುರುಳ ಮಗಿಷ ಸಾರದಿರುವ ಭವನ ಬರದೆ ಸುರರನ್ನು ಗೋವಿಂದರಿ ಮಗದೂದಲೆ ಮೆರೆವಾಣಿ ಖಳನಾಗುದಿಯ ವಿಧಿಯ ವರವನ್ನೇ ಮಾಧ್ಯಮವಾಗಿರಿಸಿಕೊಂಡು ದುಷ್ಟಾನ್ಯಾಯವೆಸಗುತ್ತಿರುವನೇ ಭೀತಿಯನ್ನು ಬಿಡಿರಿ ನಾನೇ ಪ್ರತ್ಯಕ್ಷಳಾದ ಬಳಿಕ
ದಾವಾಗ್ನಿ ಪತಂಗದಾಟ ನಡೆದಿತ್ತೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟ ಮಹಿಷನನ್ನು ಕೊಂದು ನಿಮಗೆಲ್ಲ ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವಂತ ಶಂಕಾಸುರ, ದುರ್ಗಾಸುರ, ಬಿಡಲಾಸುರರು ಎಷ್ಟೇ ಬಲಿಷ್ಠರಾದರೂ ಕೂಡ ಅಂತ ಕೆಟ್ಟ ರಕ್ಕಸನೆಲ್ಲ ವಾದಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಎನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಆಗ 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 ಅಜ ಭವ ಸುರಪ ಮುಖ್ಯರೇ, ನಾವೆಲ್ಲರೂ ಕೂಡ ನಮ್ಮ ಅಂತಃಶಕ್ತಿಯನ್ನು ಹೊರಗಿಡಹಿದ ಕಾಲಕ್ಕೆ ಅವೆಲ್ಲವೂ ಕೂಡ ಅಂಬರಬಲನಲ್ಲಿ ತಾನೊಂದಾಗಿ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ನಮ್ಮ ಮನ ತುಷ್ಟಿಗೊಳಿಸುವಲೆ ಪ್ರಕಟಗೊಳಿಸಿ ಅಭಯದ ವಾಕ್ಯಗಳನ್ನಾಡಿದಳಲ್ಲ. ನೋಡಿದೀರಾ, ಸುರತಂತ್ರಿ ಎಲ್ಲವೂ ಕೂಡ ಆ ತಾಯಿಯ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ವಿಶ್ವಕರ್ಮನೆ ಘನತರವಾದ ವಶನ ಭೂಷಣಗಳನ್ನಿತ್ತು ಸೇವೆಯಲ್ಲಿ ತಾಮುಂದು ಎನ್ನುವ ಹಾಗೆ ಬರುತ್ತಿದ್ದಾರೆ. ಸಕಲರೂ ಕೂಡ ಸಕಲ ವಿಧದ ಸೇವೆಗೆ ಮುಂದಾದರೂ ನಾವು ಕೂಡ ಆ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಮಹಾಭಾಗ್ಯಕ್ಕೆ ಹಾತೊರೆಯಬೇಕು ತಾನೆ. ಸಕಲರು ಸರ್ವವನ್ನೂ ನೀಡಿದರು, ನಾವು ನಮ್ಮ ಕೈಯಾಯುಧವನ್ನೇ ನೀಡುವ ಆಗದೆ ವನ ಜನಾಭನು ಕರದ ಚಕ್ರವಾ ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ತ್ರಿನಯನಾಗ ತ್ರಿಶೂಲವನು ಸಗಾಗ ಸ್ವೀಕಾರ ಮಾಡಮ್ಮ. ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪಾದ ಕೆರಗೆ ವಿನಯದಿಂದಲೇ ಸುರಪ ಪುಲಿಶವಾಗ ಅನಿಮಿಷರು ಶಕ್ತಾಯುಧಂಗಳ ಮಣಿದು ಮಾತೆಯ ಪದದುಳಿರಿಸುತ್ತ ನುತಿಸಿದರು ಭಯದೀಗೆ ಜಯ 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 ಆಗ 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 ಜಯ ಜಯ ಸುರಭ ಮುಖ್ಯರೇ, ನಾವು ಕೊಟ್ಟ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಂತಹ ಮಹಾಮಾತೆ ಕೂಳ
ಯುದ್ಧಕ್ಕೆ ಸಿದ್ಧಳಾಗಿ ನಿಂತಿದ್ದಾಳೆ. ಜಗಜ್ಜನನಿಯಾದಂತಹ ಮಹಾವಂದ್ಯಾದಂತಹ ಆಕೆ ಬರಿಗಾಲಲ್ಲಿ ಯುದ್ಧ ಭೂಮಿಗೆ ಹೋಗಕೂಡದು ಎನ್ನುವಂತಹ ಭಾವದಿಂದಲೇ ಈ ಹೊತ್ತಿಗೆ ನಾನೇ ವಾಹನ ಸೇವೆಯಾಗಿ ಬರುತ್ತೇನೆ ಎನ್ನುವ ದೃಷ್ಟಿಯಿಂದಲೇ ಪರ್ವತರಾಜನೇ ಅಭಯದ ವಾಕ್ಯಗಳನ್ನಾಡಿದ್ದಾನೆ. ಬರಬೇಕಿತ್ತಲ್ಲ ಇಷ್ಟು